ಈಗ ಮುರಳಿ ಅಣ್ಣನವರ ನೇತೃತ್ವದಲ್ಲಿ ಮುರಳೀಧರ ಹೆಗಡೆ ಅವರ ತಂಡ ಬೆಂಗಳೂರು ಬಣ್ಣ ನೂತನವಾಗಿ ಆಯ್ಕೆಯಾಗಿದೆ. ಈ ತಂಡಕ್ಕೆ ಸುಮಾರು 85ಕ್ಕೂ ಅಧಿಕ ಪರ್ಸೆಂಟೇಜಿನ ಜನ ಮತದಾನ ಮಾಡೋದ್ರ ಮೂಲಕ ಒಳ್ಳೆಯ ಒಂದು ಮ್ಯಾಂಡೇಟನ್ನು ನೀಡಿರ್ತಾರೆ. ಅವರಿಗೆ ಭಾಳಷ್ಟು ಸಂಘದ ಜವಾಬ್ದಾರಿಗಳಿದೆ, ಸಂಘದಲ್ಲಿ ಮಾಡಲಿಕ್ಕೆ ಭಾಳಷ್ಟು ಕೆಲಸಗಳಿದೆ. ಅದರ ಜೊತೆಗೆ ಅವರು ಆಯುರ್ವೇದಿಕ್ ಕಾಲೇಜನ್ನು ಮತ್ತು ಸೀನಿಯರ್ ಸಿಟಿಸನ್ ಹೋಮನ್ನು, ವಿದ್ಯಾನಿಧಿಯನ್ನು, ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡುವ ಒಂದು ಒತ್ತಾಸೆಯನ್ನು ಇಟ್ಕೊಂಡಿದ್ದಾರೆ. ನಮ್ಮ ಚೇರ್ಮನ್ ಆಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಶೆಟ್ಟಿಯವರು RNS ವಿದ್ಯಾನಿಕೇತನ್ ಚೇರ್ಮನ್ ಏನಿದ್ದಾರೆ, ಇವರ ನಿರ್ದೇಶನದ ಮೂಲಕ ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮೆಲ್ಲ ಬಂಟ ಬಾಂಧವರು ಮತ್ತು ಬಂಟರ ಸಂಘದ ಎಲ್ಲ ಮಾಜಿ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷರುಗಳು ಹಾಗೂ ಈಗಿನ ಪದಾಧಿಕಾರಿಗಳ ಎಲ್ಲರ ಸಹಕಾರದ ಒಂದಿಗೆ ಈ ತಂಡ ನಿರ್ವಹಿಸಲಿದೆ. ಅದು ನಿರ್ವಹಿಸ್ತದೆ. ಅದು ನಿರ್ವಹಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗ್ತೇವೆ ಅಂತಕ್ಕಂಥದ್ದನ್ನು ಈ ತಂಡದ ಬಗ್ಗೆ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೇನೆ. ಹಾಗೆ ಬೆಂಗಳೂರು ಬಂಟರ ಸಂಘಕ್ಕೆ ಸುಮಾರು 63 ವರ್ಷಗಳ ಕಾಲದ ಇತಿಹಾಸ ಇದೆ. ಭಾಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಸಂಘ ತನ್ನದೇ ಆದಂಥ ಛಾಪನ್ನು ಕರ್ನಾಟಕದಲ್ಲಿ ಮತ್ತು ದೇಶಾದ್ಯಂತ ಮೂಡಿಸಿದೆ. ಇಂಥ ಒಂದು ಸಂಘಕ್ಕೆ ಇವತ್ತು ಮುರಳೀಧರ ಹೆಗಡೆ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದು ಸಂಘಕ್ಕೂ ಮತ್ತು ಸಂಘದ ಸದಸ್ಯರ ಹಿತದೃಷ್ಟಿಯಿಂದ ಮತ್ತು ನಮ್ಮಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೂಡ ಇದು ಉತ್ತಮ ಆಯ್ಕೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.